ಯುವಕನೊಬ್ಬ ಯುವತಿಗೆ ಚೂರಿ ಇರಿದು ಬಳಿಕ ಆಕೆಯ ಮನೆಯಲ್ಲೇ ನೇಣಿಗೆ ಶರಣಾಗಿರುವಂತಹ ಘಟನೆ ಬಂಟ್ವಾಳದ ಮಾರಿಪಳ್ಳ ಸುಚಿರು ಎಂಬಲ್ಲಿ ನಡೆದಿದೆ. ಕೊಡ್ಮಣ್ ನಿವಾಸಿ 30 ವರ್ಷದ ಸುಧೀರ್ ಆತ್ಮಹತ್ಯೆ ಮಾಡಿಕೊಂಡಂತಹ ಯುವಕ. ಗಾಯಗೊಂಡಿರುವಂತಹ ಯುವತಿ 26 ವರ್ಷದ ದಿವ್ಯಾ ಯಾನೆ ದೀಕ್ಷಿತಳನ್ನ ತುಂಬೆ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಎಂದು ತಿಳಿದು ಬಂದಿದೆ. ಕಳೆದ 8 ವರ್ಷಗಳಿಂದ ಸುಧೀರ್ ಹಾಗೂ ದಿವ್ಯಾ ಪ್ರೀತಿಸ್ತಾ ಇದ್ದು ಕಳೆದ ಕೆಲ ದಿನಗಳಿಂದ ಇವರಿಬ್ಬರ ನಡುವೆ ಮನಸ್ತಾಪ ಉಂಟಾಗಿತ್ತು. ಆದರೂ ಸುಧೀರ್ ದಿವ್ಯಾಳನ್ನ ಹಿಂಬಾಲಿಸುವುದು, ಫೋನ್ ಮಾಡುವುದು ಮಾಡ್ತಾ ಇದ್ದಾನಂತೆ. ಇಂದು ಬೆಳಿಗ್ಗೆ ದಿವ್ಯಾ ಮನೆಗೆ ಬಂದಿದ್ದ ಸುಧೀರ್ ಮದುವೆಯಾಗುವಂತೆ ಒತ್ತಾಯಿಸಿದ್ದು ಮಾತಿಗೆ ಮಾತು ಬೆಳೆದು ಗಲಾಟೆ ನಡೆದಿದೆ. ಜಗಳ ತಾರಕಕ್ಕೇರಿ ಸುಧೀರ್ ತಾನು ತಂದಿದ್ದ ಚಾಕುವಿನಿಂದ ದಿವ್ಯಾಗೆ ಇರಿದಿದ್ದು ಆಕೆ ಕೆಳಕ್ಕೆ ಬಿದ್ದಿದ್ದಾಳೆ. ದಿವ್ಯಾ ಮೃತಪಟ್ಟಿರಬಹುದೆಂದು ಭಾವಿಸಿ ಸುಧೀರ್ ದಿವ್ಯಾಳ ಬಾಡಿಗೆ ಮನೆಗೆ ಹೋಗಿ ನೇಣಿಗೆ ಶರಣಾಗಿದ್ದಾನೆ ಎಂದು ತಿಳಿದು ಬಂದಿದೆ. ಬಂಟ್ವಾಳ ಗ್ರಾಮಾಂತರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ತನಿಖೆ ನಡೀತಾ ಇದೆ.